ಸುಳ್ಯ ತಾಲೂಕಿನ ಪೇರಾಜೆ ಬಿಳಿಯೂರು ಪ್ರದೇಶದಲ್ಲಿ ಕಾಡಾನೆಯೊಂದು ಕಂಡುಬಂದಿದ್ದು ಜನರಲ್ಲಿ ಆತಂಕ ಎದುರಾಗಿದೆ. ಸಾರ್ವಜನಿಕರ ಪ್ರಕಾರ ಆನೆಯು ಪ್ರತಿ ವರ್ಷವೂ ಕಡಬಾದ ಸುಬ್ರಹ್ಮಣ್ಯ ವಲಯದಿಂದ ಸುಳ್ಯದ ಪಂಜಾ ಮೂಲಕ ಮಡಿಕೇರಿಯ ಭಾಗಮಂಡಲದವರೆಗೂ ಇದೇ ದಾರಿಯಲ್ಲಿ ಸಂಚರಿಸುತ್ತೆ. ಆನೆ ಈವರೆಗೂ ಯಾರಿಗೂ ತೊಂದರೆಯನ್ನ ನೀಡಿಲ್ಲ. ಇನ್ನು ಆನೆ ಹಾದು ಹೋಗುವ ದಾರಿಯಲ್ಲಿ ಹಸಿವು ಆದಾಗ ಬಾಳೆ, ತೆಂಗು ಸೇರಿದಂತೆ ಬೈನೆ ಮರಗಳನ್ನು ತಿನ್ನುತ್ತದೆ. ಸದ್ಯ ರಾತ್ರಿ ವೇಳೆಯಲ್ಲಿ ಈ ಭಾಗದಲ್ಲಿ ಸಂಚರಿಸುವ ಜನರು ಎಚ್ಚರಿಕೆ ವಹಿಸಬೇಕು ಮತ್ತು ತೊಂದರೆಗಳು ಕಂಡುಬಂದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡುವಂತೆ ವಿನಂತಿಯನ್ನ ಮಾಡಲಾಗಿದೆ.